ಕೇಂದ್ರ ಸರ್ಕಾರ ಜಾರಿ ತರಲು ಹೊರಟ ಮಹಿಳೆಯರಿಗೆ ಶೇಕಡಾ 33 ಮೀಸಲಾತಿ ಮಸೂದೆ ಅಂಗೀಕಾರಗೊಳ್ಳದಂತೆ ವಿರೋಧ ವ್ಯಕ್ತಪಡಿಸಿದ ಕಾಂಗ್ರೆಸ್ ಹಾಗೂ ಇಂಡಿ ಮೈತ್ರಿಕೂಟದ ವಿರುದ್ಧ ಮಂಗಳೂರು ನಗರ ದಕ್ಷಿಣ ಮಂಡಲದ ಮಹಿಳಾ ಮೋರ್ಚಾ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಸಹಿತ ಪಾದಯಾತ್ರೆ ಪಿವಿಎಸ್ ವೃತ್ತದ ಬಳಿಯಿಂದ ಮಹಾನಗರ ಪಾಲಿಕೆ ಕಚೇರಿವರೆಗೆ ಸೋಮವಾರ ನಡೆಯಿತು. ಈ ವೇಳೆ ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಮಾತನಾಡಿದ ಶಾಸಕ ವೇದವ್ಯಾಸ ಕಾಮತ್ ಅವರು, ಇದು ಕೇವಲ ಆರಂಭ. ಇನ್ಮುಂದೆ ಮಹಿಳಾ ಮೋರ್ಚಾ ವತಿಯಿಂದ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಲಾಗುವುದು. ಇಂದು ಮಹಿಳೆಯರು ಕಾಂಗ್ರೆಸ್ ಪಕ್ಷಕ್ಕೆ ಶಾಪ ಹಾಕುವ ಕೆಲಸ ಮಾಡುತ್ತಿದ್ದಾರೆ. ಅವರ ಶಾಪ ಕಾಂಗ್ರೆಸ್ಗೆ ತಟ್ಟಲಿದೆ ಎಂದು ವಾಗ್ದಾಳಿಯನ್ನ ನಡೆಸಿದರು. ಇನ್ನಷ್ಟು ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಮಹಿಳಾ ಮೋರ್ಚಾದ ವತಿಯಿಂದ ಆಯೋಜನೆ ಮಾಡಲಿಕ್ಕಿದೆ. ಇವತ್ತು ಮಹಿಳೆಯರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮೇಲೆ ಈ ಒಂದು ನಿರ್ಧಾರದಿಂದಾಗಿ ಶಾಪವನ್ನು ಹಾಕುವಂಥ ವಾತಾವರಣ ಸೃಷ್ಟಿಯಾಗಿದೆ. ಆ ಮಹಿಳೆಯರ ಶಾಪ ಕಾಂಗ್ರೆಸ್ಸಿಗೆ ತಟ್ಟುತ್ತೆ. ದಿನನಿತ್ಯದ ಮಹಿಳಾ ವ್ಯವಸ್ಥೆಗಳು ಎಲ್ಲೆಲ್ಲಿದೆ ಅಲ್ಲಿಗೆ ಹೋಗಿ ಇದನ್ನು ತಿಳಿಸುವಂಥ ಪ್ರಯತ್ನಗಳು ಮಾಡ್ತಾ, ಮನೆಗಳಿಗೆ ಹೋಗಿ ಇದನ್ನು ತಿಳಿಸುವಂಥ ಕೆಲಸ ಕಾರ್ಯಗಳು ಮಾಡ್ತಾ, ಮಹಿಳೆಯರಿಗೆ ಕಾಂಗ್ರೆಸ್ನ ನಿಜವಾದಂಥ ಬುದ್ಧಿಯನ್ನು, ಕಾಂಗ್ರೆಸ್ನವರು ಮಹಿಳೆಯರಿಗೆ ಮಾಡಿದಂಥ ವಿರೋಧವನ್ನು ತಿಳಿಸುವಂಥ ಪ್ರಯತ್ನಗಳು ಮಹಿಳಾ ಮೋರ್ಚಾದವರು ಮಾಡಬೇಕು. ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಮಾತನಾಡಿ, ಮಹಿಳಾ ಮೀಸಲಾತಿ ತರಲೇಬೇಕು ಎಂದು ಜಗತ್ತಿನ ಧೀಮಂತ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಮುಂದಾಗಿದ್ರು. ಆದರೆ ಅದಕ್ಕೆ ಕಾಂಗ್ರೆಸ್ ಅಡ್ಡಿಯಾಗಿದೆ. ಇವರಿಗೆ ಮಹಿಳೆಯರ ಅಭಿವೃದ್ಧಿ ಅಗತ್ಯ ಇಲ್ಲ ಎಂಬುದನ್ನು ಇದು ತೋರಿಸಿಕೊಟ್ಟಿದೆ ಎಂದರು. ಮಹಿಳಾ ಮೀಸಲಾತಿಯನ್ನು ತರಬೇಕಂತ ಈ ದೇಶದ ಧೀಮಂತ ನಾಯಕ, ಜಗತ್ತಿನ ಏನು ಭಾರತವನ್ನು ಹೊರಮೊಯ್ಯುವ ಸ್ಥಿತಿ ಕೊಂಡೋಗಲಿಕ್ಕೆ ಕಾರಣೀಭೂತರಾದ ನರೇಂದ್ರ ಮೋದಿಜಿಯವರು ತಾಯಂದಿರಿಗೆ ಶಕ್ತಿಯನ್ನು ಕೊಡಬೇಕು. 33% ಮಹಿಳಾ ಮೀಸಲಾತಿ ತರುವ ಮುಖಾಂತರ ಕೇಂದ್ರದ ಸಂಸದರಾಗಲು, ಅದರ ಜೊತೆಗೆ ಎಲ್ಲ ರಾಜ್ಯದ ಶಾಸಕರಾಗಬೇಕಾದಂಥ ಆ ಮಹಿಳೆಗೆ ಒಂದು ಶಕ್ತಿಯನ್ನು ಕೊಡಬೇಕು. ನಾರಿ ಶಕ್ತಿ ಜಾಗೃತ ಆದಾಗ ಆ ದೇಶ ಅಭಿವೃದ್ಧಿ ಪಥಕ್ಕೆ ಹೋಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ. ಆದರೆ ವಿರೋಧ ಪಕ್ಷದವರು ಅದನ್ನು ಆ ಬಿಲ್ಲನ್ನು ಪಾಸ್ ಮಾಡದೆ ಇರೋ ಕಾರಣಕ್ಕೋಸ್ಕರ, ಅದಕ್ಕೆ ಸಹಮತ ಕೊಡದೇ ಇರೋ ಕಾರಣಕ್ಕೋಸ್ಕರ ಆ ಬಿಲ್ ಬಿದ್ದು ಹೋಗಿದೆ. ಬಿಜೆಪಿ ಕಚೇರಿ ಬಳಿ ಆರಂಭಗೊಂಡ ಪ್ರತಿಭಟನೆ ಪಾಲಿಕೆ ಕಚೇರಿ ಬಳಿವರೆಗೆ ಸಾಗಿತ್ತು. ಪಾಲಿಕೆ ಮುಂಭಾಗದಲ್ಲಿ ಪ್ರತಿಭಟನಾ ಸಭೆ ನಡೆಯಿತು. ಮಂಡಲದ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಪೂರ್ಣಿಮಾ ಆರ್, ಬಿಜೆಪಿಯ ಮಾಜಿ ಮಹಿಳಾ ಕಾರ್ಪೊರೇಟರ್ಗಳು, ಕಾರ್ಯಕರ್ತರು ಭಾರೀ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಈ ವೇಳೆ ಪ್ರತಿಭಟನಾ ನಿರತರು ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿದರು.